ಇವತ್ತು ಯಾವ ವಾರ ರೇಂಜ್ ಅಪ್ಡೇಟ್ ಕೊಡು. ಇವತ್ತು ಯಾವ ವಾರ, ಏನು ಟೈಮು? ಸ್ಯಾಟರ್ಡೇ. ಟೈಮ್ ಎಷ್ಟಾಯ್ತು? ಮಧ್ಯಾಹ್ನ ಆಗಿದೆ ಅಲ್ವಾ? ಊಟ ಆಗಿ ಹೊರಟಿರೋದು ನಾವಲ್ವಾ? ಸ್ಯಾಟರ್ಡೇ ಮಧ್ಯಾಹ್ನ ಆಗಿದೆ. ಊಟ ಆಗಿ ಒಂದು ರೌಂಡ್ ಹೊರಗಡೆ ಹೊರಟಿದ್ದೀವಿ. ರೇಯಾಂಶ್ಗೆ ನಾವು ಟಾಯ್ಸ್ ಸ್ವಲ್ಪ ತಗೋಬೇಕಂತ, ಏನಾದರೂ ಟಾಯ್ ತಗೋಬೇಕು ಅಂತ ಹೇಳ್ತಾ ಇದ್ದ. ಸೊ ಟಾಯ್ಸ್ ಆರ್ ಅಸ್ ಅಂತ ಇಲ್ಲೊಂದು ಶಾಪ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಆ ವಿಡಿಯೋ ಶೇರ್ ಮಾಡೋ ಮುಂಚೆ, ಅಲ್ಲಿ ಹೋಗೋ ಮುಂಚೆ ನಿಮ್ಮ ಹತ್ರ ತುಂಬ ಜನ ಆ್ಯಕ್ಚುಲಿ ನನ್ನ ಬರ್ಡೇ ಮೊನ್ನೆ ಸೆಪ್ಟೆಂಬರ್ 15ಗೆ ಆಗಿದೆ. ನಾನು ಆ ವಿಡಿಯೋ ಎಲ್ಲೂ ಶೇರ್ ಮಾಡಿಲ್ಲ, ಅಂದರೆ ಯೂಟ್ಯೂಬ್ಗೆ ಹಾಕೇ ಇಲ್ಲ. ಲಾಸ್ಟ್ ಇಯರ್ ಹಾಕಿದ್ದೆ ನನ್ನ ಬರ್ಡೇದು, ಬಟ್ ಈ ಸರಿ ನಾನು ಶೇರ್ ಮಾಡಿಲ್ಲ. ಬಟ್ ತುಂಬ ಜನ ಅದನ್ನೇ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನಲ್ಲಿ, ನಿಮ್ಮ ಬರ್ಡೇ ಬ್ಲಾಗ್ ಯಾಕೆ ಹಾಕಿಲ್ಲ, ಶೇರ್ ಮಾಡಿ ಅಂತ. ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಕೇಕ್ ಕಟ್ ಮಾಡಿ ಹಾಗೆ ಆಮೇಲೆ ಹೊರಗಡೆ ಹೋಗಿ ಪೂಜಾ ಅವ್ರು ಬಂದಿದ್ರು, ಡಿನ್ನರ್ಗೆ ಹೊರಗಡೆ ಹೋಗಿದ್ವಿ. ಸೊ ಅದನ್ನ ಎಲ್ಲರೂ ಕೇಳ್ತಾ ಇದ್ರಿ, ಯಾಕೆ ನೀವು ಇನ್ನು ಶೇರ್ ಮಾಡಿಲ್ಲ ನಿಮ್ಮ ಬರ್ಡೇ ವ್ಲಾಗ್ ಅಂತ. ಸೊ ಅದನ್ನು ಒಂದು ಚಿಕ್ಕದಾಗಿ ಒಂದು ಹಾಕಿರ್ತೀನಿ, ನೋಡ್ಕೊಂಡ್ ಬನ್ನಿ. ಅಷ್ಟರಲ್ಲಿ ನಾವು ಟಾಯ್ಸ್ ಆರ್ ಅಸ್ ಹೋಗಿ ರೇಂಜ್ಗೆ ಏನ್ ಟಾಯ್ಸ್ ತಗೊಳ್ಳೋದು ಅಂತ ನೋಡೋಣ, ಓಕೆನಾ? ಹಾ. ಸೊ ನನ್ನ ಈ ವರ್ಷದ ಬರ್ಡೇ ಕೇಕ್ ನನ್ನ ಯಜಮಾನ್ರು ಮತ್ತು ರೇಯಾನ್ಸ್ ಸೇರಿ ಆರ್ಡರ್ ಮಾಡಿ ನನಗೋಸ್ಕರ ಸ್ಪೆಷಲೈಸ್ಡ್ ಆಗಿ ಒಂದು ರೆಡಿ ಮಾಡಿ ಕೊಟ್ಟಿದ್ದಾರೆ. ಯೂಟ್ಯೂಬ್ ಥೀಮಲ್ಲಿ ಮಾಡಿದ್ದಾರೆ. ಯೂಟ್ಯೂಬ್ ಸಿಂಬಲ್ ಹಾಕಿ ಯೂಟ್ಯೂಬ್ ಅಂತ ಬರೆದು ಹ್ಯಾಪಿ ಬರ್ಡೇ ಅಂತ ಬರೆದು ಒಂದು ಸ್ಪೆಷಲ್ ಆಗಿ ನನಗೆ ಸರ್ಪ್ರೈಸ್ ಆಗಿ ಒಂದು ಈ ಸರಿ ಬರ್ಡೇ ಕೇಕ್ ಮಾಡ್ಕೊಂಡಿದ್ದಾರೆ. ಟು ಬಿ ಫ್ರ್ಯಾಂಕ್, ನನಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನನ್ನ ಬರ್ಡೇ ನಾನೇ ಕೇಕ್ ಕಟ್ ಮಾಡೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಆ್ಯಕ್ಚುಲಿ. ಬಟ್ ಆದರೂ ರೇಯಾನ್ಸ್ಗೆ ನಾನು ಕೇಕ್ ಕಟ್ ಮಾಡೋದೆಲ್ಲ ಇಷ್ಟ. ಸೊ ಅವನಿಗೋಸ್ಕರ ನಾನು ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ರೇಯಾನ್ಶ್. ಯು ವೆಲ್ಕಮ್. ಹ್ಯಾಪಿ ಬರ್ಡೇ ರೇಯಾನ್ಶ್. ನನ್ನ ಬರ್ಡೇ ಸಾರಿ, ನನ್ನ ಬರ್ಡೇ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಕೇಕ್ ನಾವು ಕೊಟ್ಟಿದ್ಯಾ? ಮಲೈ ಕೋಫ್ತಾ ಅಂತ ಅದು ಕರಿ ಹೆಸರು. ಯಾಕೆ ಹೇಳಿದ್ರೆ ನಾವು ಹೊರಗಡೆ ಬಂದಿದ್ದು? ಗೂಗಲ್ ಮಾತಾಡ್ಬೇಡ ಸರಿ. ಮತ್ತೆ ಆದರೆ ಬರ್ಡೇ ದಿನ ರೇಂಜ್ಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತಿತ್ತು, ಬಟ್ ಅವನಿಗೆ ತುಂಬ ಕೆಮ್ಮು ಬರ್ತಾ ಇದೆ. ಸೊ ಹಾಗಾಗಿ ಐಸ್ ಕ್ರೀಮ್ ಕ್ಯಾನ್ಸಲ್. ಅಲ್ಲ ರೇಂಜ್, ಅಮ್ಮ ತಿಂತಾರೆ ಇವಾಗ ಐಸ್ ಕ್ರೀಮ್, ರೇಂಜ್ಗಿಲ್ಲ, ಕ್ಯಾನ್ಸಲ್. ರೇಂಜ್ ನೋಡ್ತಾ ಇರ್ತಾನೆ ನಮ್ಮ ತಿನ್ನೋದು. ಕಣ್ಣು ಮುಚ್ಕೊಂಡಿರ್ತೀಯಾ? ಓಕೆ ಡನ್. ಓಕೆ.
ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ ಅಲ್ಲ ಚಿನಿ. ಮಿತಾಲಿಗೆ ಚೆನ್ನಾಗಿದೆಯಾ ಅದು? ಓಕೆ, ಇದು ಚೆನ್ನಾಗಿದೆ ಅಲ್ಲ, ರೆಡ್ ಕಲರು ಸೂಪರ್ ಆಗಿದೆ ಅಲ್ಲ. ಬೈಕ್ ನೋಡು, ಪೊಲೀಸ್ ಬೈಕ್ ಅದು ನೋಡಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಕುತ್ಕೊಂಡು ನೋಡ್ರಿ ಅನ್ಸೋದ್ರಲ್ಲಿ ಒಂದ್ಸರಿ, ಸುಮ್ಮನೆ ಕುತ್ಕೊಂಡು ನೋಡಿ ಏನಾಗಲ್ಲ. So what is that range? Rescue. Yeah, it's like a hero patrol ante. So ನಿಂಗೆ ಏನು ಬೇಕು ಇವಾಗ? ಇದೇನಿದು? What is this? ಇದೇನಿದೆ ಹೇಳು? ಗಾರ್ಬೇಜ್ ಟ್ರಕ್ ಅಲ್ಲ? ಅದಿಲ್ಲ, ಅದು ಆನ್ ಇಲ್ಲ ಅದಕ್ಕೆ. ಇದೆಲ್ಲ ನೋಡು, ಕಾರ್ಸ್ ಎಲ್ಲ ಯಾವ್ದು ಚೆನ್ನಾಗಿದೆ. ಕೆಳಗಡೆ ನೋಡಲ್ಲಿ ಏರೋಪ್ಲೇನ್ ದೊಡ್ಡದು, ಇಟ್ಸ್ ಫೈಟರ್ ಏರೋಪ್ಲೇನ್, ಅದು ಫೈಟರ್ ಜೆಟ್, ಅದು ವಾರಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಅದು, ಏರ್ಫೋರ್ಸ್ ಅವ್ರು ಯೂಸ್ ಮಾಡೋದು. ನೈಸ್ ಅಲ್ಲ? ನಿಂಗೆ ಏನು ಬೇಕೋ? ಇಲ್ಲೂ ಇದೆ ನೋಡಿ, ಇಲ್ಲ ರೆಸ್ಕ್ಯೂ. ಅದು ಹೆಲಿಕಾಪ್ಟರ್. ಇದು ನೋಡಿ, ಇದೇನಿದೆ, ಇದೇನು ಹೇಳು? ಯಾ, ಅದೇನದು ಹಲ್ಕ್ದು ಹ್ಯಾಂಡ್ಸ್ ಮಾತ್ರ ಇಟ್ಟಿದಾರಲ್ಲ. ಯಾ, ಏನದು? ನಿಧಾನ. ಯಾರಾದ್ರೂ ಏನ್ಸ್? ಯಾ, ಹಾಕಿ ಪ್ಲೇಯರ್, ಟೊರೊಂಟೊ ಮೇಪಲ್ ಲೀವ್ಸ್ ಐಸ್ ಹಾಕಿ ರೇಂಜ್. ಅದು ಸಿ ಅವ್ರದ್ದು ಶೂ ಎಲ್ಲ ನೋಡಿ ಹೆಂಗಿದೆ ಅಂತ. ಐಸ್ ಇದು ನೋಡಿದ್ದು, ಈ ಥರ ಶೂ ಇದೆ ಅಂದರೆ ಅವರು ಹಾಕಿ ಇದರಲ್ಲಿ ಹಾಕೊಂಡು ಐಸ್ ಹಾಕಿ, ಅದು ಐಸಲ್ಲಿ ಆಟ ಆಡೋದು ಸ್ನೋ ಇದ್ದಾಗ ಅಲ್ವಾ? ಯಾ, ಎಲ್ಲ ಸೂಪರ್ ಹೀರೋಸ್ ಕಾಸ್ಟ್ಯೂಮ್ ಬೇಕಾ ನಿಂಗೆ? ನಿನ್ನ ಹತ್ರ ಇದೆ ಅಲ್ಲ, ಯಾವ್ದಿದೆ ರೇಂಜ್ ನಿನ್ನ ಹತ್ರ? ಸ್ಪೈಡರ್ ಮ್ಯಾನ್ ಕಾಸ್ಟ್ಯೂಮ್ ಇದೆ ಅಲ್ಲ ನಿನ್ನ ಹತ್ರ? ಇಲ್ಲಿ ಯಾವ್ದಿದೆ ನೋಡು, ಸೂಪರ್ ಮಾರಿಯೋ ಇದೆ, ಸ್ಟಾರ್ ವಾರ್ಸ್ ಇದೆ, ಆಮೇಲೆ ಬ್ಯಾಟ್ ಮ್ಯಾನ್ ಇದೆ, ಯಾ, ಸ್ಪೈಡರ್ ಮ್ಯಾನ್ ಇದೆ, ಎಲ್ಲ ಇದೆ ಅಲ್ಲ. ನಿಂಗೆ ಏನು ಬೇಕು ಇವಾಗ ಫೈನಲಿ? ಇದು ಇಷ್ಟ ಆಯ್ತಲ್ಲ ನಿಂಗೆ? ಏನದು ನೋಡೋಣ, ತೋರಿಸು, ಅಲ್ಲೇ ಇಡು. ಚೆನ್ನಾಗಿದೆ ಅಲ್ಲ? ಎಲ್ಲಿದೆ ರಿಮೋಟು? ರಿಮೋಟ್ ಎಲ್ಲಿದೆ? ಹೌದಾ? ಯಾವ ಕಲರ್ ಚೆನ್ನಾಗಿದೆ? ಬ್ಲೂ ಇದೆ, ವೈಟ್ ಇದೆ, ರೆಡ್ ಇದೆ. ರಿಮೋಟ್ ಕರಾಗ್ಬೋದಾ? ಚೆನ್ನಾಗಿದೆಯಾ? ಟಾಯ್ ಶಾಪಿಂಗ್ ಮಾಡಿ ಸ್ವಲ್ಪ ಹೊಟ್ಟೆ ಚುರು ಆಗ್ತಾ ಇದ್ದಿದ್ದರಿಂದ ಅಲ್ಲೇ ಪ್ರೆಡ್ಸೆಲ್ ತಿನ್ನೋಣ ಅಂತ ಬಂದ್ವಿ. ಪ್ರೆಡ್ಸೆಲ್ ಅಂತ ಹೇಳಿದ್ರೆ ಇದೊಂದು ಬ್ರೆಡ್ ಡೋ ಇಂದ ಮಾಡ್ತಾರೆ. ಬ್ರೆಡ್ ಡೋ ಅನ್ನು ಯೂಸ್ ಮಾಡಿಕೊಂಡೆ ಒಂದು 8 ಶೇಪಲ್ಲಿ ನಾಟ್ ಮಾಡಿಬಿಟ್ಟು ಮಾಡ್ತಾರೆ. ತುಂಬ ಫ್ಲೇವರಲ್ಲಿ ಕೊಡ್ತಾರೆ, ಲೈಕ್ ಶುಗರ್ ಸಿನಮನ್ ಫ್ಲೇವರ್ ಆಗಿರ್ಬೋದು, ವೆನಿಲಾ ಫ್ಲೇವರ್ ಅಥವಾ ನಟೆಲ್ಲ ಹಾಕ್ಕೊಡ್ತಾರೆ, ಸ್ಟ್ರಾಬೆರಿ ಫ್ಲೇವರ್, ಈ ಥರ ತುಂಬ ಫ್ಲೇವರ್ ಮಾಡಿ ಕೊಡ್ತಾರೆ. ಒಂಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅರ್ಜೆಂಟಾಗಿ ಏನೋ ಒಂದು ಸ್ವಲ್ಪ ಹಸುವಾದಾಗ ಜಸ್ಟ್ ಗ್ರ್ಯಾಬ್ ಆ್ಯಂಡ್ ಗೋ ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿ ಒಂದು ಗೋ ತಿಂತಾ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ರೇಂಜ್. ನಿನ್ನೆ
ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ನಮಗೆ. ಇವತ್ತು ಸಂಡೇ ಮತ್ತೆ ಎಲ್ಲೋ ಹೊರಟಿದ್ದೀವಿ. ಇವತ್ತು ನಿನ್ನೆ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ಫಾಲ್ ಸೀಸನ್ ನಡೀತಾ ಇದೆ, ಕಲರ್ಫುಲ್ ಫಾಲ್ ಸೀಸನ್. ಆದರೆ ಅವಾಗವಾಗ ಸಮ್ಮರ್ ಥರ ಬಿಸಿಲು ಇರುತ್ತೆ, ಅವಾಗವಾಗ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಅವಾಗ ಚಳಿನೂ ಇರುತ್ತೆ. ಸೊ ಒಂಥರ ಆಲ್ ಮಿಕ್ಸ್ ಸೀಸನ್ ಇದೆ ಇವಾಗ ಜೋರಾಗಿ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಹೊರಗಡೆ. ಸೊ ಎನಿವೇಸ್ ನಾವು ಇವಾಗ ಒಂದು ರೌಂಡ್ ಮತ್ತೆ ಹೊರಗಡೆ ಹೊರಟಿದ್ದೀವಿ. ಇನ್ನು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಲ್ಲ ರಿಯಾನ್ಶ್? ಎಂಡ್ ಮಾಡ್ತೀಯಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಎಸ್, ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್.